ಪೆನ್ಸಿಲ್ ಬಾಕ್ಸ್ ಈಗಾಗಲೇ ಕರಾವಳಿಯಾದ್ಯಂತ ಭಾರಿ ಸದ್ದು ಮಾಡುತ್ತಿರುವ ಕನ್ನಡ ಸಿನಿಮಾದ ಟ್ರೇಲರ್ ಯೂಟ್ಯೂಬ್ನಲ್ಲಿ ಭಾರಿ ವ್ಯೂಸ್ ಪಡೆದಿದ್ದು ಎಲ್ಲೆಡೆ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ದೃಶ್ಯ ಮೂವೀಸ್ ಲಾಂಛನದಲ್ಲಿ ದಯಾನಂದ ಎಸ್ ರೈ ನಿರ್ಮಾಣದ ರಜಾಕ್ ಪುತ್ತೂರು ನಿರ್ದೇಶನದ ಪೆನ್ಸಿಲ್ ಬಾಕ್ಸ್ ವಿನೂತನ ರೀತಿಯಲ್ಲಿ ತಯಾರಾಗಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಖ್ಯಾತ ರಂಗಭೂಮಿ ಕಲಾವಿದ ಚಂದ್ರಹಾಸ್ ಮಾಣಿ, ಮಜಾ ಭಾರತ ಖ್ಯಾತಿಯ ಚಲನಚಿತ್ರ ನಟ ರಂಗನಟ ತುಳುನಾಡ ಕಲಾಬಿರ್ಸೆ ದೀಪಕ್ ರೈ ಪಾಣಜೆ ಶುಭ ಹಾರೈಸಿದ್ದಾರೆ. ದೃಶ್ಯ ಮೂವೀಸ್ ಅವರು ಕನ್ನಡದಲ್ಲಿ ಪೆನ್ಸಿಲ್ ಬಾಕ್ಸ್ ಅನ್ನುವ ಚಿತ್ರವನ್ನು ತೆಗೆದಿದ್ದಾರೆ. ಎಲ್ಲರೂ ಕೂಡ ಈ ಚಿತ್ರ ನೋಡಿ ಅವರಿಗೆ ಪ್ರೋತ್ಸಾಹ ಕೊಡಿ, ಇಂತಹ ಇನ್ನಷ್ಟು ಉತ್ತಮ ಚಿತ್ರಗಳು ಬರುವಂತೆ ಪ್ರೋತ್ಸಾಹ ಕೊಡಿ. ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಈ ಚಿತ್ರದ ಮೇಲೆ ಯಶಸ್ಸಾಗಲಿ ಅಂತೇಳಿ ಹಾರೈಸಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೀಪಕ್ ರೈ ಪಾಣಜೆ. ದೃಶ್ಯ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ನನ್ನ ಆತ್ಮೀಯ ಮಿತ್ರರಾದಂಥ ದಯಾನಂದ ರೈ ಬೆಟ್ಟಂಪಾಡಿ ಇವರ ನಿರ್ಮಾಣದ, ರಜಾಕ್ ಪುತ್ತೂರು ಇವರ ನಿರ್ದೇಶನದ, ಅದೇ ಅಲ್ಲದೆ ಅರವಿಂದ್ ಬೋಲರ್, ಭೋಜರಾಜ್ ವಾಮಂಜೂರು, ನನ್ನ ಆತ್ಮೀಯ ಮಿತ್ರರಾದ ರಮೇಶ್ ರೈ ಕುಪ್ಪಳ್ಳಿ, ಅದೇ ಅಲ್ಲದೆ ಕರ್ನಾಟಕದಂಥ ಮನೆ ಮಾತಾಗಿರುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಪುತ್ತೂರಿನ ಮತ್ತು ದೀಕ್ಷಾ ಡಿ ರೈ ಇವರ ಅಮೋಘ ಅಭಿನಯದೊಂದಿಗೆ ಪೆನ್ಸಿಲ್ ಬಾಕ್ಸ್ ಅನ್ನೋ ಮೂವಿ ಇದೇ ನವೆಂಬರ್ 29ಕ್ಕೆ ಕರ್ನಾಟಕದಂತ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರೂ ಸರ್ವಧರ್ಮದ ಅಭಿಮಾನಿಗಳು ಥಿಯೇಟ್ರಿಗೆ ಹೋಗಿ ಈ ಒಂದು ಫಿಲಮನ್ನು ನೋಡಿ ಆ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ನನ್ನ ಪರವಾಗಿ ಕೇಳ್ಕೊತಾ ಇದ್ದೀನಿ. ಸೊ ಗುಡ್ ಲಕ್ ಪೆನ್ಸಿಲ್ ಬಾಕ್ಸ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಹಾಸ್ ಶೆಟ್ಟಿ ಮಾಣಿ, ರಂಗಭೂಮಿ ಸಿನಿಮಾ ನಟ. ದೃಶ್ಯ ಮೂವೀಸ್ರವರ ದಯಾನಂದ ರೈ ಬೆಟ್ಟಂಪಾಡಿ ಇವರ ನಿರ್ಮಾಣದಲ್ಲಿ ರಜಾಕ್ ಪುತ್ತೂರು ಇವರು ಕತೆ ಸಾಹಿತ್ಯ ಸಂಭಾಷಣೆ ಬರೆದಂತಹ ಪೆನ್ಸಿಲ್ ಬಾಕ್ಸ್ ಸಿನಿಮಾ ಇದೇ ಬರುವ 29ರಂದು ಕರ್ನಾಟಕದಾದ್ಯಂತ ಬಿಡುಗಡೆ ಆಗಲಿಕ್ಕೆ ಇದೆ. ಈ ಸಿನಿಮಾದಲ್ಲಿ ಅರವಿಂದ್ ಬೋಲಾರ್, ಭೋಜರಾಜ್ ವಾಮಂಜೂರ್, ರಮೇಶ್ ರೈ ಕುಕ್ವಳ್ಳಿ, ನಾಗೇಶ್ ಬಲ್ನಾಡ್ ಹಾಗೂ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ತುಳುನಾಡಿನ ಮುತ್ತಾದಂಥ ದೀಕ್ಷಾ ಡಿ ರೈ ಇವರು ನಾಯಕಿ ನಟಿಯಾಗಿ ನಟಿಸಿದಂತಹ ಈ ಸಿನಿಮಾವು ಪೆನ್ಸಿಲ್ ಬಾಕ್ಸ್ ಸಿನಿಮಾವು ಎಲ್ಲ ಕರಾವಳಿ ಹಾಗೂ ಕರ್ನಾಟಕದಾದ್ಯಂತ ಎಲ್ಲ ಸಿನಿಮಾ ಮಂದಿರಗಳಲ್ಲಿ ಬಿಡುಗಡೆ ಆಗಲಿಕ್ಕಿದೆ. ಈ ಸಿನಿಮಾವನ್ನು ಟಾಕೀಸಿಗೆ ಹೋಗಿ ನೀವೆಲ್ಲರೂ ನೋಡಿ ಈ ಸಿನಿಮಾವನ್ನು 100 ದಿನ ಓಡುವ ಹಾಗೆ ಎಲ್ಲರೂ ಟಾಕೀಸಲ್ಲಿ ಹೋಗಿ ನೋಡಬೇಕು. ಹಾಗೆ ನಮ್ಮ ಸುತ್ತಮುತ್ತಲಿನವರಿಗೆ ಹಾಗೂ ನಮ್ಮ ಫ್ರೆಂಡ್ಸ್ನವರಿಗೆ ಹಾಗೂ ನಮ್ಮ ಹತ್ತಿರದ ಶಾಲೆಗಳಿಗೆಲ್ಲ ಹೋಗಿ, ಇದು ಮಕ್ಕಳ ಸಿನಿಮಾ ಆದ್ದರಿಂದ ಈ ಸಿನಿಮಾವನ್ನು ನೋಡಲಿಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು. ನಾನು ನನ್ನ ಹತ್ತಿರದ ಶಾಲಾ ಮಕ್ಕಳನ್ನು ಈ ಸಿನಿಮಾಕ್ಕೆ ರಿಲೀಸ್ ಆದ ಕೂಡಲೇ ಕರ್ಕೊಂಡು ಹೋಗ್ತೇನೆ. ನೀವು ಸಹ ಈ ಸಿನಿಮಾಕ್ಕೆ ಎಲ್ಲರನ್ನೂ ಕರ್ಕೊಂಡೋಗಿ ಪ್ರೋತ್ಸಾಹಿಸಿ. ಜೈ ಪೆನ್ಸಿಲ್ ಬಾಕ್ಸ್.